ಮಂಗಳೂರು ಸರ್ಕಾರಿ ಆಸ್ಪತ್ರೆಯೊಂದರ ಬಳಿ 8 ತಿಂಗಳ ಮಗುವನ್ನ ಹಿಡಿದುಕೊಂಡು ಪಾನಮತ್ತಳಾಗಿ ತಿರುಗ್ತಾ ಇದ್ದಂತಹ ಮಹಿಳೆಯ ಬಳಿ ಇದ್ದ ಮಗುವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಚೈಲ್ಡ್ ಲೈನ್ ತಂಡವು ಪಾಂಡೇಶ್ವರ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ರಕ್ಷಿಸಿದೆ. ಮಹಿಳೆಯೋರ್ವಳು ಪಾನಮತ್ತೆಯಾಗಿದ್ದಾಳೆ. ಈಕೆಯ ಬಳಿ ಹೆಣ್ಣು ಮಗು ಹೊಂದಿದ್ದು ಮಗುವಿಗೆ ರಕ್ಷಣೆ ನೀಡುವಂತೆ ಸಾರ್ವಜನಿಕರು ಚೈಲ್ಡ್ ಲೈನ್ 1098ಕ್ಕೆ ಮಾಹಿತಿ ನೀಡಿದರು. ಈ ಹಿನ್ನೆಲೆ ಚೈಲ್ಡ್ ಲೈನ್ ತಂಡ ಜುಲೈ 15ರಂದು ಮಹಿಳೆಯ ಬಳಿ ಇದ್ದ 8 ತಿಂಗಳ ಮಗುವಿಗೆ ಸೂಕ್ತ ರಕ್ಷಣೆಯ ಅಗತ್ಯವಿದ್ದುದರಿಂದ ಮಗುವನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಆದೇಶದ ಮೇರೆಗೆ ಬಾಲಕಿಯರ ವಸತಿ ನಿಲಯದಲ್ಲಿ ಪುನರ್ವಸತಿಯನ್ನು ಕಲ್ಪಿಸಲಾಗಿದೆ. ಚೈಲ್ಡ್ ಲೈನ್ 1098 ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸಂಯೋಜಕ ದೀಕ್ಷಿತ್ ಅಚ್ರಪಾಡಿ, ಸದಸ್ಯ ಆಶಲತಾ ಕುಂಪಾಲ, ಸಿಬ್ಬಂದಿ ಸುಪ್ರೀತ್ ಆರ್ಲಪದವು, ಕವನ್ ಕಬಕ, ಕುಮಾರಿ ಶೋಭಾ ಹಾಗೂ ಪಾಂಡೇಶ್ವರ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು.